ಬಿಜೆಪಿ ಮುಸ್ಲಿಂ ವಿರೋಧಿ ಸರ್ಕಾರ. ಅವರಿಗೆ ಮುಸ್ಲಿಂ ಹೆಣ್ಣು ಮಕ್ಕಳು ಶಿಕ್ಷಣ ಕಲಿಯುವುದು ಇಷ್ಟ ಇಲ್ಲ. ಹೀಗಾಗಿ ಸರ್ಕಾರ ಕೋರ್ಟ್ ಆದೇಶವನ್ನು ತಿರುಚಲಾಗ್ತಾ ಇದೆ ಎಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಹೇಳಿದ್ದಾರೆ. ಉಡುಪಿಯಲ್ಲಿ ಹಿಜಾಬ್ ಕೇಸರಿ ಶಾಲು ಜಟಾಪಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೈಕೋರ್ಟ್ನ ಮಧ್ಯಂತರ ಆದೇಶ ಬಹಳ ಸ್ಪಷ್ಟವಾಗಿದೆ. ಆಡಳಿತ ಮಂಡಳಿ ಯೂನಿಫಾರ್ಮ್ ಕಡ್ಡಾಯ ಮಾಡಿದರೆ ಮಾತ್ರ ಪಾಲಿಸಬೇಕು. ಈ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಹಲವೆಡೆ ಈ ಆದೇಶವನ್ನು ತಪ್ಪಾಗಿ ಅರ್ಥೈಸಲಾಗಿದೆ. ಮುಸಲ್ಮಾನ ವಿದ್ಯಾರ್ಥಿಗಳನ್ನ ಗೇಟಲ್ಲೇ ತಡೆಯಲಾಗಿದೆ ಎಂದು ಆರೋಪಿಸಿದರು. ಇದೇ ವೇಳೆ ಸಣ್ಣ ಪ್ರಕರಣ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವ್ಯಾಪಿಸಲು ಉಡುಪಿ ಶಾಸಕ ರಘುಪತಿ ಭಟ್ ಅವರೇ ಕಾರಣ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅಭಿವೃದ್ಧಿ ಅಜೆಂಡಾ ಇಲ್ಲ. ಕೊರೋನಾದಲ್ಲಿ ಇವರು ಏನೋ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಒಟ್ಟಿನಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಸಂಪೂರ್ಣ ವಿಫಲವಾಗಿರಬೇಕಾದ್ರೆ ಇವರಿಗೆ ಒಂದು ಅಜೆಂಡಾ ಬೇಕು, ಜನರನ್ನ ಡೈವರ್ಟ್ ಮಾಡಿ. ಹಾಗಾಗಿ ಇವರು ತೆಗೆದುಕೊಂಡಂತ ಅಜೆಂಡಾ ಆಗಿರುವಂಥದ್ದು. ಇನ್ನು ಎಲ್ಲ ಇಲಾಖಾಧಿಕಾರಿಗಳನ್ನು ಸ್ವಲ್ಪ ಮನವಿ ಮಾಡಿಕೊಳ್ಳುವಂಥದ್ದು, ನೀವು ಇದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಶಾಲೆಗಳಲ್ಲಿ ಇದನ್ನ ಮಕ್ಕಳನ್ನ ತಡೆಯುವಂಥದ್ದು, ಗೇಟುಗಳಲ್ಲೇ ತಡೆಯುವಂಥದ್ದು ಕೆಲಸವನ್ನು ಮಾಡ್ತಾರೆ. ಕೆಲವು ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ, ಗೇಟುಗಳಲ್ಲಿ ಪೊಲೀಸರು ನಿಂತುಕೊಂಡು ಆ ಹೆಣ್ಣು ಮಕ್ಕಳನ್ನು ಬೆದರಿಸುವುದು, ಲಾಠಿ ತಗೊಂಡು ಬನ್ನಿ ಅಂತ ಹೇಳಿ ಹೆದರಿಸುವಂಥದ್ದು, ಇದು ಅಕ್ಷಮ್ಯ, ಇದು ಕಾನೂನು ವಿರುದ್ಧವಾಗುವುದು. ಅವರಿಗೆ ಕೊಟ್ಟಂತಹ ಸಂವಿಧಾನಬದ್ಧ ಹಕ್ಕನ್ನ ಅವರು ಹಾಕಿಕೊಂಡು ಅವರು ಹೋಗ್ತಾರೆ. ಅವರಿಗೆ ಪ್ರವೇಶ ಮಾಡದಿರುವಂಥದ್ದು ತರಗತಿ ಒಳಗೆ ಪ್ರವೇಶ ಮಾಡುವಂಥದ್ದು, ಮಾಡದೇ ಇರುವಂಥದ್ದು ಅಲ್ಲಿನ ಆಡಳಿತ ಮಂಡಳಿ ಅಥವಾ ಅಲ್ಲಿನ ಪ್ರಾಂಶುಪಾಲರಿಗೆ ಬಿಟ್ಟದ್ದು. ಈ ಪೊಲೀಸರಿಗೆ ಏನು ಕೆಲಸ? ಗೇಟಿನಲ್ಲಿ ತಡೆಯಲಿಕ್ಕೆ ನಿಮಗೆ ಯಾರು ಅಧಿಕಾರ